ಅದು ಶಾಸಕರು ಆಯೋಜಿಸಿದ ಕಾರ್ಯಕ್ರಮವಾಗಿದ್ದರೂ ರಾಜಕೀಯ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿಲ್ಲ. ಆದರೂ ಅದರಲ್ಲಿ ಭಾಗವಹಿಸಿದ ಸಾವಿರಾರು ಜನ ನಗುಮುಖದೊಂದಿಗೆ ವಾಪಸ್ಸಾಗಿದ್ದಾರೆ. ದೀಪಾವಳಿಯ ಸಮಯದಲ್ಲಿ ಬಡವರ ಮುಖದಲ್ಲಿ ಒಂದಷ್ಟು ನಗುವನ್ನು ಅರಳಿಸುವ ಹೊಸ ಬಟ್ಟೆ ಖರೀದಿಸುವ ಆಸೆಗೆ ಈ ಕಾರ್ಯಕ್ರಮ ಜೀವ ತುಂಬಿದೆ. 70,000ಕ್ಕೂ ಅಧಿಕ ಜನ ಹೊಸ ವಸ್ತ್ರ ಪಡೆದು ಹೊಟ್ಟೆ ತುಂಬ ಊಟ ಮಾಡಿ ತಮ್ಮ ಮನೆಗೆ ತೆರಳಿದ್ದಾರೆ. ಅಶೋಕ ಜನಮನಕ್ಕೆ ಹರಿದು ಬಂದ ಜನಸಾಗರ. ಪಕ್ಷಾತೀತವಾಗಿ ಜಾತಿ ಧರ್ಮ ಭೇದವಿಲ್ಲದೆ ಬಂದ ಜನ. 70,000ಕ್ಕೂ ಅಧಿಕ ಜನರಿಗೆ ಅಶೋಕ್ ರೈಯಿಂದ ವಸ್ತ್ರ ವಿತರಣೆ. ಹೀಗೆ ಇಡೀ ಮೈದಾನದಲ್ಲಿ ಹರಡಿರುವ ವಿಶಾಲವಾದ ಪೆಂಡಲ್ ಒಳಗೆ ಜಾತಿ ಧರ್ಮದ ಹಂಗಿಲ್ಲದೆ ಪಕ್ಷ ಭೇದವಿಲ್ಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನ. ಇಂತಹ ಒಂದು ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಪುತ್ತೂರಿನ ಕೊಂಬೆಟ್ಟು ಜೂನಿಯರ್ ಕಾಲೇಜು ಮೈದಾನ. ಹೌದು, ಪುತ್ತೂರು ಶಾಸಕ ಅಶೋಕ್ ರೈ ಅವರು ದೀಪಾವಳಿ ಸಮಯದಲ್ಲಿ ತಮ್ಮ ರೈ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮೂಲಕ ಜನರಿಗಾಗಿ ಇಂತಹ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. 12ನೇ ವರ್ಷದ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ 70,000ಕ್ಕೂ ಅಧಿಕ ಜನರಿಗೆ ವಸ್ತ್ರ ವಿತರಣೆ ಮಾಡಿ ಸಹಭೋಜನ ಕಾರ್ಯಕ್ರಮ ನಡೆಸಿದ್ದಾರೆ. ಬಡತನದಲ್ಲಿ ಬೆಳೆದು ಜನರ ಸಂಕಷ್ಟ ಅರಿತುಕೊಂಡಿರುವ ಅಶೋಕ್ ರೈ ಬಡವರಿಗಾಗಿ ಇಂತಹ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದಾರೆ. ಈಗ ಶಾಸಕನಾಗಿದ್ದರೂ ರಾಜಕೀಯ ರಹಿತವಾಗಿ ಈ ಕಾರ್ಯಕ್ರಮ ನಡೆಸಿ ಜನರಿಗೆ ಸುಮಾರು 3.5 ಕೋಟಿಗೂ ಅಧಿಕ ಸಹಾಯ ಹಸ್ತ ನೀಡಿದ್ದಾರೆ. ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿದರೆ ಪುರುಷರಿಗೆ ಬೆಡ್ಶೀಟ್ ನೀಡುವ ಮೂಲಕ ದೀಪಾವಳಿಯ ಕೊಡುಗೆ ನೀಡಿದ್ದಾರೆ. ಎಷ್ಟೋ ಜನರಿಗೆ ಕೆಲಸ ಇಲ್ಲ. ಯುವಕರ ಕೈಗೆ ಕೆಲಸ ಕೊಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಸುಮಾರು 500 ಜನರಿಗೆ KSRTCಯಲ್ಲಿ ನಮ್ಮ ಸ್ವಂತ ಖರ್ಚಿನಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು KSRTCಯಲ್ಲಿ ಕೆಲಸಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಇದು ಯುವಕರಿಗೆ ಕೊಡುವಂತಹ ಕೆಲಸ. ಮುಂದಿನ ನಾಳಿನ ದಿವಸದಲ್ಲಿ ಮೆಸ್ಕಾಮಿಗೆ ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮೆಸ್ಕಾಮಿಗೆ ಯಾರು ಕೆಲಸಕ್ಕೆ ಸೇರ್ತಾ ಇಲ್ಲ, ಯಾರಿಗೂ ಕಂಬ ಹತ್ತಲಿಕ್ಕೆ ಬರ್ತಾ ಇಲ್ಲ. ನಾವು ಮಾಜಿ ನಮ್ಮ ಮುಖ್ಯಮಂತ್ರಿಯವರ ಹತ್ರ ಮತ್ತೆ ಉಪಮುಖ್ಯಮಂತ್ರಿಯವರ ಹತ್ರ ವಿನಂತಿ ಮಾಡಿಕೊಂಡ ಮೇರೆಗೆ, ನಮ್ಮ ವಿದ್ಯುತ್ ಮಂತ್ರಿಯವರ ಹತ್ರ ಕೂಡ ವಿನಂತಿ ಮಾಡಿಕೊಂಡ ಮೇರೆಗೆ ನಾಳೆ ಇಲ್ಲಿ ಕಂಬ ಹತ್ತುವಂತ ಕಾರ್ಯಕ್ರಮ ನಡೀತದೆ. ಸುಮಾರು 600 ಜನರಿಗೆ ಕಂಬ ಹತ್ತಲಿಕ್ಕೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಆ ಮೂಲಕ ಅವರನ್ನು ವಿದ್ಯುತ್ ಕಂಪನಿಗೆ ಸೇರಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಂದಿದೆ ಅಕ್ರಮ ಸಕ್ರಮ 94C ಏನಿದೆ, ಈ ಹಿಂದೆ ಹೇಳಿದಾಗೆ ಎಲ್ರಿಗೂ ಮನೆಗೆ ಗ್ರಾಮಕ್ಕೆ ಅದನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಎಷ್ಟೋ ಜನ ಬಂಧುಗಳು ಸೈಟ್ ಇಲ್ಲದೆ, ಮನೆಯ ನಿವೇಶನ ಇಲ್ಲದೆ ಈ ಭಾಗದಲ್ಲಿ ಇದ್ದಾರೆ. ಅವರಿಗೆ ನಿವೇಶನ ಕೊಡುವಂತ ನಮ್ಮ ಟಾರ್ಗೆಟ್, ನಮ್ಮ ಕೆಲಸ ನಮ್ಮ ಕೈಯಲ್ಲಿದೆ. ಸುಮಾರು 2,000 ಮಂದಿಗೆ ಮುಂದಿನ ದಿವಸಗಳಲ್ಲಿ ನಿವೇಶನವನ್ನು ಹಂಚುವಂತ ಕೆಲಸವನ್ನು ಮಾಡ್ತೇವೆ. ಇವಾಗಲೇ 50 ಎಕರೆ ಜಾಗವನ್ನು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಸರ್ಕಾರ ಜಾಗವನ್ನು ಮೀಸಲಿಡುವಂತಹ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ 2,000 ಕುಟುಂಬಗಳಿಗೆ ಸೈಟ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಬಡವರಿಗೆ ಸಹಾಯ ಮಾಡಬೇಕು ಹಾಗೂ ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ತುಡಿತ ಹೊಂದಿರುವ ಅಶೋಕ್ ರೈ ಇಂದು ಪುತ್ತೂರು ಶಾಸಕರಾಗಿದ್ದಾರೆ. ಹೀಗಾಗಿ ಈ ಬಾರಿ ರಾಜ್ಯದ DCM DK ಶಿವಕುಮಾರ್ ಅವರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಪುತ್ತೂರಿನ ಅಭಿವೃದ್ಧಿಗೆ ಸರ್ಕಾರದ ಅನುದಾನಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ DK ಶಿವಕುಮಾರ್ ಅವರು ಕೂಡ ಅಶೋಕ್ ರೈ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಶೋಕ್ ರೈ ಅವರನ್ನ ಹಾಡಿ ಹೊಗಳಿದ DK ಶಿವಕುಮಾರ್ ಅವರ ಅಭಿವೃದ್ಧಿ ಕಾರ್ಯಕ್ಷೇತ್ರದ ಬಗ್ಗೆ ಇರುವ ಅವರ ದೂರದೃಷ್ಟಿಯನ್ನ ಹೊಗಳಿದ್ದಾರೆ. ಜೊತೆಗೆ ಯಶಸ್ಸಿನ ಮೆಟ್ಟಿಲೇರಬೇಕಾದ್ರೆ ಹೇಗೆ ಹೆಜ್ಜೆ ಇಡಬೇಕು ಎಂಬ ಬಗ್ಗೆ ಕಿವಿ ಮಾತು ಕೂಡ ಹೇಳಿದ್ದಾರೆ. ನಮ್ಮ ಅಶೋಕ್ ರವರು ಮತ್ತು ಅವರ ಕುಟುಂಬ, ಅವರ ಧರ್ಮಪತ್ನಿ, ಅವರೆಲ್ಲ ಕುಟುಂಬದವರೆಲ್ಲ ಕೂಡ ಇಂಥ ದಾನ ಧರ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ನಾನು ಹೇಳೋದಿಷ್ಟೇ, ಯಾರು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವ ಜಾತ್ಯಾತೀತೆಯಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು, ಧರ್ಮದಲ್ಲಿ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು, ದಾನ ಧರ್ಮ ಮಾಡಬೇಕು ಅಂತೇಳಿ ಏನು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು, ನಾನು ಪ್ರಾರಂಭದಲ್ಲಿ ಹೇಳಿದಲ್ಲ, ದೇವರು ವರನೂ ಕೊಡೋದಿಲ್ಲ, ಶಾಪ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಹಂಗೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡು ಈ ಜನಸೇವೆಯನ್ನು ಏನು ಅಶೋಕ್ ರೈ ಮತ್ತು ಅವರ ಕುಟುಂಬ ಮಾಡ್ತಾ ಇದೆ, ಅವರ ಜೊತೆಯಲ್ಲಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ಸಂಪೂರ್ಣವಾಗಿದೆ. ನೀವು ಕೂಡ ಪಕ್ಷಾತೀತವಾಗಿ
ಅವ್ರ ಜೊತೆ ಇರಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ತನ್ನ ದುಡಿಮೆಯ ಲಾಭದ ಒಂದು ಪಾಲನ್ನ ಜನರಿಗೆ ಮೀಸಲಿಡುವ ಮೂಲಕ ಅಶೋಕ್ ರೈ ಜನರ ಹೃದಯ ಗೆದ್ದಿದ್ದಾರೆ. ಕಷ್ಟದಲ್ಲಿ ಬೆಳೆದು ಹಂತ ಹಂತವಾಗಿ ಉದ್ಯಮದಲ್ಲಿ ಯಶಸ್ಸು ಗಳಿಸಿ ತನ್ನ ಹಿಂದಿನ ದಿನಗಳನ್ನ ನೆನೆದು ಬಡವರ ಕಣ್ಣೊರೆಸುವ ಕೆಲಸವನ್ನ ಟ್ರಸ್ಟ್ ಮೂಲಕ ಮಾಡ್ತಿದ್ದಾರೆ. ಇದೀಗ ಶಾಸಕನಾಗಿಯೂ ತನ್ನ ಸೇವಾ ಕಾರ್ಯ ಮುಂದುವರಿಸಿರುವ ಅಶೋಕ್ ರೈ ಮುಂದಿನ ವರ್ಷ 1 ಲಕ್ಷ ಜನರಿಗೆ ಸಹಾಯ ಮಾಡುವ ಗುರಿ ಇಟ್ಟುಕೊಂಡಿದ್ದಾರೆ. ಅಶೋಕ್ ರೈ ಅವರ ಈ ಕಾರ್ಯಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರು ಸಂತಸ ವ್ಯಕ್ತಪಡಿಸಿದ್ದು, ಬಡವರ ಮೇಲಿನ ಅವರ ಕಾಳಜಿಗೆ ಹ್ಯಾಟ್ಸ್ ಆಫ್ ಅಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7.